ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಬೂದಿಗವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮರೇನಾಯಕನಹಳ್ಳಿ ಗ್ರಾಮದ ಕಾವಲಮ್ಮ ಕೆರೆ, ಮಾರಿಪಾಳ್ಯ ಕೆರೆ, ಅನುಪಲು ಕೆರೆ, ಸಿದ್ದರಬೆಟ್ಟದ ಕಟ್ಟೆಗೆ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗಂಗಾ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ಕ್ಷೇತ್ರ ಪಾಲಕಿ ಶಕ್ತಿ ದೇವತೆಯಾದ ಶ್ರೀ ಕಾವಲಮ್ಮ ದೇವಿಗೆ ಕಾರ್ತಿಕ ಮಾಸದ ಪ್ರಯುಕ್ತ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ನೇಗಲಾಲ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಯೋಜಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮಕ್ಕೆ ಸಹಸ್ರಾರು ಗ್ರಾಮಸ್ಥರು ಮತ್ತು ಮಹಿಳೆಯರು ಕುಂಭಕಳಸಗಳನ್ನು ಹೊತ್ತು ವೀರಗಾಸೆ ನೃತ್ಯದೊಂದಿಗೆ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಮಾತನಾಡಿ, ಸಿದ್ದರಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಆಗಬೇಕಿದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಜಾತ ಶತ್ರುವಾಗಿ ಉತ್ತಮ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ 100 ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡುತ್ತಿದ್ದಾರೆ. ಸಿದ್ದರಬೆಟ್ಟಕ್ಕೆ 50 ಲಕ್ಷ ಅನುದಾನ ತಂದಿದ್ದಾರೆ. ಬೆಟ್ಟದ ಮೇಲೆ ದೇವರ ದರ್ಶನಕ್ಕಾಗಿ ತೆರಳುವ ಭಕ್ತರಿಗೆ ಅನುಕೂಲವಾಗುವಂತೆ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಲು ಶ್ರಮಿಸಿದ್ದಾರೆ ಎಂದರು. ಒಂದು ಸ್ವಾಮೀಜಿ ಹೇಳಿದ್ರಲ್ಲ, ಕೊಡ್ಲಿಲ್ವಲ್ಲ ಅಂತ ಯಾರು ಕೇಳ್ತಾರೋ ಅನ್ನೋ ಭಯ ಇರ್ತಾರೆ ನನಗೆ. ಕೊಡ್ಲೇ ಇಲ್ಲಲ್ಲ ಅನ್ನುವಂಥದ್ದು. ಇಡೀ ನಾವು ತುಂಬಾಡಿಯಿಂದ ಹತ್ತು ಜೋಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನಮ್ಮ ಏನ್ ಮಾಡೋದು ಅಂತ ಅಂದ್ಕೊಂಡಿದ್ವಿ. ಮಾನ್ಯ ಕೃಷ್ಣಪ್ಪ ಬಂದು ಬುದ್ಧಿ ನಾವು ಬಾಗಿಡ ಅರ್ಪಣೆ ಮಾಡ್ತೀವಿ, ಅಷ್ಟೇ ಅಲ್ಲ ಎಲ್ಲಾ ತಾಯಿಯರು ಎಷ್ಟು ಜನ ಮುತ್ತೈದರು ಅವರಿಗೆಲ್ಲ ಸೀರೆಯನ್ನ ನಾವು ಅರ್ಪಣೆ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಹೇಳಿದಾಗ ಬಹಳ ಸಂತೋಷ ಆಯ್ತು ನಮಗೆ. ನಾವು ಅಂದುಕೊಂಡದ್ದು ಇವತ್ತು ಸಮೃದ್ಧವಾದ ಮಳೆ ಬಂದಾಗ ತಾಯಂದರಿಗೆ ಕೊಡ್ಬೇಕಂತ ಅನ್ಕೊಂಡ್ವಿ. ಅವತ್ತು ಬರೀ ನಾವು ಜಾಕೆಟ್ ಪಿಸ್ತಾ ಇದ್ವಿ. ನಿಮಗೆಲ್ಲ ಗಮನಕ್ಕೆ ಬಂದಿರಬೇಕು. ನಾವು ಬೆಂಡಣ್ಣ ಕೆರೆಯಲ್ಲಿದ್ದಾಗ ಎಲ್ಲ ತಾಯಂದ್ರೆ ಬೆಂಡಣ್ಣ ಜಯರಾಮ್ ಅವರು ಅಂದ್ಕೊಂಡಂದ್ರೆ ಎಲ್ಲ ತೆಗೆದುಕೊಂಡು ಬಂದು ಎಲ್ಲರಿಗೂ ಅದನ್ನು ತಲುಪಿಸಿದ್ವಿ. ಆದರೆ ಇವತ್ತು ಆ ಒಂದು ಸವಿನೆನಪಿನಲ್ಲಿ ಅಥವಾ ಅದರ ನೆನಪಿನಲ್ಲಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಸ್ವತಃ ಇವತ್ತು ಅವರು ವೈಯಕ್ತಿಕವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ತಾಯಂದರಿಗೆ ಸೀರೆಯನ್ನ ಮುತ್ತೈದರಿಗೆ ಒಂದು ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ನಾವು ಹೃದಯ ತುಂಬಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಇದೊಂದು ನಮ್ಮ ಸಂಸ್ಕೃತಿ. ಇದು ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಅತ್ಯಂತ ಗೌರವಯುತ ಕಾಣತಕ್ಕಂಥ ಸಂಸ್ಕೃತಿ ನಮ್ಮ ಭಾರತೀಯರದು. ಇವತ್ತು ನಾವು ತಾಯಂದಿರನ್ನ ಬರೀ ಲಕ್ಷ್ಮಿ ಅಂತಲ್ಲ, ದೇವತೆ ಅಂತ ಅಷ್ಟಲ್ಲ, ಸರಸ್ವತಿ ಅಂತ ಅಷ್ಟೇ ಅಲ್ಲ, ಎಲ್ಲಾ ದೇವಾನು ದೇವತೆಗಳನ್ನ ಆ ತಾಯಂದಿರ ಸ್ವರೂಪದಲ್ಲಿ ಪೂಜಿಸ್ತೇವೆ ನಾವು. ಮನೆ ಒಂದು ಗೃಹ ಪ್ರವೇಶವಾದರೂ ಸಹಿತ ತಾಯಂದರಿಗೆ ಅರಿಶಿನ ಕುಂಕುಮ ಕೊಡುತ್ತು ಗೌರವದಿಂದ ಕಾಣುತ್ತೇವೆ. ಮದುವೆ ಸಮಾರಂಭ, ಎಲ್ಲ ಸಮಾರಂಭಗಳು ಯಾಕೆ ಅಂತ ಹೇಳಿದ್ರೆ ತಾಯಂದರಿಗೆ ಬಹುದೊಡ್ಡ ಶಕ್ತಿ ಇದೆ ಅಂತ. ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಹಿಂದೆ ನೀವೆಲ್ಲ ಒಂದು ಘಟನೆ ಕೇಳಿರ್ಬೋದು. ನಮ್ಮ ರಾಜ್ಯದಲ್ಲಿ ಒಂದು ಆದಿ ಮಾನವ ಈ ಪಂಚಭೂತಗಳನ್ನ ದೇವರಂತ ಪೂಜಿಸಿದ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪಂಚಭೂತಗಳನ್ನ ಇವತ್ತು ಅತ್ಯಂತ ಗೌರವಪೂರ್ವಕವಾಗಿ ಪೂಜಿಸುವಂತ ಪರಂಪರೆ ಭಾರತೀಯ ಸಂಸ್ಕೃತಿ. ಆ ಹಿನ್ನೆಲೆಯಲ್ಲಿ ನಾವು ಕಟ್ಟಿರುವಂತ ಕೆರೆಕಟ್ಟೆಗಳು ಏನಾದರೂ ತುಂಬಿದಾಗ ಆ ಎಲ್ಲ ಕೆರೆಕಟ್ಟೆಗಳನ್ನ ಗೌರವಿಸುವ ಪೂರ್ವಕವಾಗಿ ಆ ಕೆರೆಗಳಿಗೆ ಗಂಗಾ ಮಾತೆಯ ಪೂಜೆ ಮಾಡಿ ಆ ತಾಯಿಗೆ ಬಾಗಿನವನ್ನು ಅರ್ಪಿಸುವಂತ ಪರಂಪರೆ. ಇದೇ ಸಂದರ್ಭದಲ್ಲಿ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಗ್ರಾಮಸ್ಥರಿಂದ ಸನ್ಮಾನ ಮಾಡಲಾಯಿತು. ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಸಿದ್ದರಬೆಟ್ಟದಲ್ಲಿ ಸ್ಥಳೀಯ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಯನ್ನು ನಿರ್ಮಾಣ ಮಾಡಲಾಗಿದೆ. ಶೀಘ್ರದಲ್ಲೇ ವಸತಿ ಶಾಲೆಯನ್ನು ಪ್ರಾರಂಭಿಸಲಾಗುವುದು. ಈ ಭಾಗದ ಅಭಿವೃದ್ಧಿಗೆ ನನ್ನ ಶಕ್ತಿ ಮೀರಿ 100 ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಎಂದರು. ಕಳೆದ 5 ವರ್ಷದಿಂದ ನಾನೇನು ಕೆಲಸ ಮಾಡಿದ್ದೀನಿ ಕ್ಷೇತ್ರದಲ್ಲಿ, ತಾವು ಇಲ್ಲಿ ಒಂದು ಶಾಲೆ ಮಾಡಿದ್ದೇವೆ. ಸ್ವಲ್ಪ ದೂರದಲ್ಲೇ ಬೆಟ್ಟದ ಮೇಲೆ ಅವರ ಹೆಸರಿನಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಅಂತ ಮಾಡಿದ್ದೀವಿ. ಸುಮಾರು 32 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಗುಡ್ಡದ ಮೇಲೆ ಕಟ್ಟಿದ್ದೇವೆ. ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಎಂತ ವಾತಾವರಣ ಇದೆ. ಅಲ್ಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಅವರಿಗೆ ಅಲ್ಲೇ ವಸತಿಯನ್ನ ಕೊಟ್ಟಿದ್ದೇವೆ. ಸದ್ಯದಲ್ಲೇ ಪ್ರಾರಂಭ ಮಾಡ್ತಾರೆ. ಅಂಥದ್ದು 4 ಶಾಲೆಗಳಾಗಿದ್ದಾವೆ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ಈ ನಮ್ಮ ಭಾಗದ ಮಕ್ಕಳು
ಒಳ್ಳೆ ಚೆನ್ನಾಗಿ ಓದಬೇಕು, ಅವರು ಶಾಲೆಗೆ ಹೋಗ್ಬೇಕು. ಆ ಹೆಣ್ಣು ಮಗು, ಯಾವುದಾದ್ರೂ ಒಂದು ಹೆಣ್ಣು ಮಗು ನಮ್ಮ ಶಾಲೆಯಲ್ಲಿ ಓದಿ ಒಳ್ಳೆ IAS ಆಫೀಸರ್ ಆಗ್ಬೇಕು, ನಮ್ಮ ದಿಶಾ ತರ ಇಂಜಿನಿಯರ್ ಆಗ್ಬೇಕು. ನಮ್ಮ ಹೆಣ್ಮಗಳು ನಮ್ಮ ಕಾಲೇಜಿನಲ್ಲೇ ಓದ್ತಾ ಇದ್ದಾಳೆ, ಈ ವರ್ಷ ಮುಗಿದೋಗುತ್ತೆ, ಇಂಜಿನಿಯರ್ ಆಗೋಯ್ತು 2 ವರ್ಷ. ಆ ರೀತಿ ಇಂಜಿನಿಯರ್ಗಳಾಗಬೇಕು. ಯಾರಿಗ್ ಗೊತ್ತು, ಆ ಅಮ್ಮ ಅಮೆರಿಕಕ್ಕೆ ಹೋಗಿ ಅಲ್ಲಿ ಇಂಜಿನಿಯರ್ ಕೆಲಸ ಮಾಡಿ ಒಳ್ಳೆ ಗಂಡ ಸಿಕ್ಲಿ ತಾಯಿ ಮಾಡಬೇಕು. ನೋಡಿದ್ರ ನಮ್ಮ ಹೆಣ್ಣು ಮಗು. ಆ ರೀತಿ ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಹುಡುಗರು IAS IPS ಪಾಸ್ ಮಾಡಬೇಕು. ಇದು ನನ್ನ ಆಸೆ ಇದೆ. ಯಾಕೆಂದ್ರೆ ನಾನು ಕೂಡ ಶಿಕ್ಷಣದಲ್ಲಿ ಹೊರದೇಶದಲ್ಲಿ ಹೋಗಿ ಓದ್ಕೊಂಡು ಬಂದವನು. ನಾನು ಆ ಶಿಕ್ಷಣದ ಮಹತ್ವ ನನಗೆ ಚೆನ್ನಾಗಿ ಗೊತ್ತಿದೆ. ಶಿಕ್ಷಣದಿಂದ ಒಬ್ಬ ಮನುಷ್ಯನ ಭಾವನೆಗಳು ಏನಾಗಬಹುದು ಅಂತೇಳಿ ನನಗೆ ಗೊತ್ತಿದೆ. ಶಿಕ್ಷಣ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತದೆ ಅಂತೇಳಿ ನನಗೆ ಗೊತ್ತಿದೆ. ಅದಕ್ಕಾಗಿ ನಮ್ಮ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ಆ ಶಿಕ್ಷಣವನ್ನ ಪಡಿಬೇಕು ಅಂತೇಳಿ ನನಗೆ ಆಸೆ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ. ನಮಗೆ ಆಶ್ಚರ್ಯ ಆಗ್ಬೋದು, 5 ವರ್ಷದಲ್ಲಿ 1,000ಕ್ಕೂ ಹೆಚ್ಚು ಕೋಟಿಗಳನ್ನ ಈ ಕ್ಷೇತ್ರಕ್ಕೆ ತಂದಿದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿಯವರಿದ್ದಾರೆ, ಅವ್ರ ಮುಂದೆ ನಾನು ಯಾವುದು ಸುಳ್ಳು ಹೇಳಕ್ಕಾಗೋದಿಲ್ಲ. 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಈ ಕ್ಷೇತ್ರದ ಜನತೆಗೆ, ಅಭಿವೃದ್ಧಿಗೆ ತಂದಿದ್ದೇನೆ ಅಂತ ಹೇಳಿ ಬಹಳ ಧೈರ್ಯದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೀಕೆ ಮಾಡೋರಿಗೆ ನಾನೇನು ಉತ್ತರ ಕೊಡಬೇಕು? ಆ ಶಾಲೆಗಳೇ ಉತ್ತರ ಕೊಡ್ತಾವೆ, ಆ ರಸ್ತೆಗಳೇ ಉತ್ತರ ಕೊಡ್ತವೆ. ಸುಮಾರು 9.5 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮದಲ್ಲಿ ಸುಮಾರು 700 ಜನ ಮುತ್ತೈದೆ ಮಹಿಳೆಯರಿಗೆ ಅರಶಿನ ಕುಂಕುಮ ಹೂ ನೀಡಿ ಸೀರೆಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು, ಹಿರಿಯ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಂಗ್ರೆಸ್ನ ಯುವ ಮುಖಂಡರು, ಅಕ್ಕಪಕ್ಕದ ಹಳ್ಳಿಯ ಗ್ರಾಮಸ್ಥರು ಮತ್ತು ರೈತರು ಭಾಗಿಯಾಗಿದ್ದರು. ವರದಿ ಮಂಜುನಾಥ್ MN ಕೊರಟಗೆರೆ. ಈಗ ಅಲ್ಲೊಂದು ಸ್ವಲ್ಪ ನಿಧಾನ ಮಾಡ್ಬೇಕಾ, ನೋಡಿರ್ಬೇಕು. ಅದನ್ನು ಸರಿ ಮಾಡ್ಬಿಟ್ಟು ಬರಂಗ್ ಮಾಡ, ಎಲ್ಲೂ ನಿಲ್ಬಾರ್ದು, ಸ್ಲೋ ಆಗ್ಲೇಬಾರ್ದು ಗಾಡಿ. ಇವತ್ತು ಇಂಥ ರಸ್ತೆಗಳು ಇಡೀ ನಮ್ಮ ಕ್ಷೇತ್ರದಲ್ಲಿ ಆಗಿದ್ದಾವೆ. ಇನ್ನೂ ಸಣ್ಣ ಸಣ್ಣ ರಸ್ತೆಗಳು ಆಗ್ಬೇಕು. ಉದಾಹರಣೆಗೆ ಇವತ್ತು ನಾವು ಕಾವಲಮ್ಮನ ದೇವಸ್ಥಾನಕ್ಕೆ ಈಗಾಗಲೇ ನಾನು 8-10 ತಿಂಗಳ ಹಿಂದೆ ಬಂದಿದ್ದೇನೆ. ಬಂದು ಆ ತಾಯಿಯ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡು ಹೋಗಿದ್ದೆ. ಆ ರಸ್ತೆ ಆಗಬೇಕು ಅಂತ ಇಂಜಿನಿಯರ್ಗೆ ಅವತ್ತೇ ಅಲ್ಲಿಂದಾನೇ ಹೇಳಿದೆ ನಾನು, ನೋಡಪ್ಪ ಇಲ್ಲೊಂದು ಬ್ರಿಡ್ಜ್ ಆಗ್ಬೇಕು, ರಸ್ತೆ ಆಗ್ಬೇಕು ಅಂತೇಳಿ. ನಮ್ಮಲ್ಲಿ ಅಧಿಕಾರಿಗಳು ಹೇಗಿದ್ದಾರೆ ಅಂತ ಹೇಳಿದ್ರೆ ನಾವು ಹೇಳೋ ತನಕ ಹೂ ಅಂತಾರೆ, ಆಮೇಲೆ ಮರ್ತು ಬಿಡ್ತಾರೆ. ಯಾಕಂದ್ರೆ ಇವನು ಮರ್ತು ಬಿಡ್ತಾನೆ ಅಂತ ಹೇಳಿ. ಆದ್ರೆ ನೀವು ಮರೆಯೋದಿಲ್ಲಲ್ಲ, ದಿನ ಅನುಭವಿಸೋರು ನೀವು ಯಾಕೆ ಮರಿತೀರಿ? ಅದಕ್ಕಾಗಿ ಇವತ್ತು ಕೂಡ ಹೇಳಿದ್ದೇನೆ ಅವ್ರಿಗೆ, ಈ ರಸ್ತೆಯನ್ನ ಆದಷ್ಟು ಶೀಘ್ರವಾಗಿ ಅಲ್ಲಿ ಒಂದು ಬ್ರಿಡ್ಜ್ ಆಗ್ಬೇಕು, ಅದನ್ನ ಮಾಡಲೇಬೇಕು ಅಂತ ಹೇಳಿ ಹೇಳಿದ್ದೇನೆ. ಇವತ್ತು ಸೀನೀರ್ ಬಾವಿ ಅಲ್ವಾ, ನೀವ್ ಹೆಂಗೆ ಅಂದ್ರೆ ನಮ್ಗೆ 5 ಲಕ್ಷ ಹಾಕೋ ತನಕ ನಾವು ಕೆಲಸ ಶುರು ಮಾಡಲ್ಲ ಅಂತ. ಅರೆ ಬಂದಿದ್ದು ಶುರು ಮಾಡ್ರ ಮಾರೆ, ಆಮೇಲೆ ನೋಡೋಣ ಅಂದ್ರೆ ಇಲ್ಲಣ್ಣ ನಮ್ಗೆ ಇನ್ನೊಂದು 2 ಕೊಡ್ಬೇಕು. ಆ 3 ಬಂದಿದ್ದು ಕೂಡ ವಾಪಸ್ ಹೋಯ್ತು ಅಲ್ವಾ. ಇವತ್ತು ಇಂತಹ ಅನೇಕ ಕೆಲಸಗಳನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ಇವತ್ತು ಸಿದ್ದರಬೆಟ್ಟಕ್ಕೆ ನಾನು 1 ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿಸಿದ್ದೆ. ಮಾನ್ಯ ಯಡಿಯೂರಪ್ಪನವರು ಬಂದಾಗ ಅವರು 5 ಕೋಟಿ ಕೊಡ್ತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿದ್ರು. ಆದ್ರೆ ಕಡೆಗೆ ಅದು 1 ಕೋಟಿಗೆ ಆಯ್ತು. 1 ಕೋಟಿಯಲ್ಲಿ 50 ಲಕ್ಷ ರೂಪಾಯಿ ಕಳೆದ ಒಂದು 6 ತಿಂಗಳಾಗಿರ್ಬೋದು ಅವಧಿ. ಅದು ವಾಪಸ್ ಹೋಗ್ಬೇಕಾದಂತ ಹಣ ಹಾಗೆ ಹಿಡಿದಿಟ್ಟಿದ್ದು. ಬುದ್ಧಿಯವರು ಕೂಡ ಅನೇಕ ಬಾರಿ ಫೋನ್ ಮಾಡಿ ಅವರಿಗೆಲ್ಲ ಅಧಿಕಾರಿಗಳಿಗೂ ಕೂಡ ನೋಡಪ್ಪ ವಾಪಸ್ ತಗೋಬೇಡಿ. ನನಗೂ ಹೇಳಿದ್ರು, ನೋಡಿ ಅದು ಅಲ್ಲೇ ಇದೆಯಂತೆ, ಏನಾರ ಮಾಡಿ ಅದನ್ನ ಕೊಡಿಸಿ. 50 ಲಕ್ಷ ಈಗ 12ನೇ ಕಂತು ಬಂತು. ಮೆಟ್ಟಲು ಹಾಕಬೇಕು ಸಿದ್ದರಬೆಟ್ಟಕ್ಕೆ. ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ, ಟೂರಿಸ್ಟ್ ಬರ್ತಾರೆ. ಸಿದ್ದರಬೆಟ್ಟದ ಈ ಸ್ಥಳ ಇದೆಯಲ್ಲ, ಬಹಳ ಪವಿತ್ರವಾದಂತ ಸ್ಥಳ.
ಸಿದ್ಧರು ಈ ಭಾಗದಲ್ಲಿ ಇದ್ದಾರೆ ಇನ್ನೂ ಗುಹೆ ಒಳಗೆ ಅಂತೇಳಿ ಪ್ರತೀತಿ ಇದೆ. ಹಾಗಾಗಿ ಇದು ಬಹಳ ಪುಣ್ಯಕ್ಷೇತ್ರ ಇದು. ಇಲ್ಲಿ ಗಿಡಮೂಲಿಕೆಗಳು ಯಾರು ಕೂಡ ಬಂದು ಗಿಡ ನೆಡಲಿಲ್ಲ. ಇಲ್ಲಿ ಸುಮಾರು 109 ಕೆರೆಗೆ ನೀರನ್ನ ತುಂಬಿಸ್ತೀವಿ. 109 ಕೆರೆಯನ್ನ ನೀರನ್ನ ತುಂಬಿಸ್ತೀವಿ ಕೊರಟಗೆರೆ ತಾಲೂಕಲ್ಲಿ. ಇದೇನು ಸಾಮಾನ್ಯ ಅಂತ ತಿಳ್ಕೋಬೇಡಿ. ನಮ್ಮ ರೈತರಿಗೆ ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು ನೀರಾವರಿ. ಆ ನೀರಾವರಿ ಯೋಜನೆಗಳನ್ನ ಹಂತವಾಗಿ ಈ ಕ್ಷೇತ್ರದಲ್ಲಿ ಎಲ್ಲಾ ಕೆರೆಗಳು ಕೂಡ ನೀರು ತುಂಬತಕ್ಕಂತ ರೀತಿಯಲ್ಲಿ ಇವತ್ತು ಮಳೆ ಬಂದು ಬಹುಶಃ ಎಲ್ಲ ಕೆರೆಗಳು ತುಂಬಿದಾವ ನಮ್ಮ ತಾಲೂಕಲ್ಲಿ. ಅಂತಹ ದೃಶ್ಯ ಪ್ರತಿ ವರ್ಷ ನಮಗೆ ಕಾಣಬೇಕು. ಅಂತ ದೃಶ್ಯ ನಮಗೆ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕಾಣಬೇಕು. ಅದಕ್ಕೋಸ್ಕರ ನಾವು ಇವತ್ತು ಆ ಎತ್ತಿನೊಳೆ ಯೋಜನೆಯನ್ನ ಆದಷ್ಟು ಶೀಘ್ರವಾಗಿ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್ಕಾರ ದುಡ್ಡನ್ನ ಕೊಡಬೇಕು, ಹಣ ಬಿಡುಗಡೆ ಮಾಡಬೇಕು. ಆ ಯೋಜನೆ ಸಂಪೂರ್ಣವಾಗಿ ಈಗಾಗಲೇ ನಮಗೆ ಚಿಕ್ಕಬಳ್ಳಾಪುರ, ಕೋಲಾರಕ್ಕೂ ಕುಡಿಯೋ ನೀರನ್ನು ತಗೊಂಡು ಹೋಗೋದಕ್ಕೆ ಅದರಿಂದ ಯೋಜನೆಯನ್ನ ಮಾಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಆಗುತ್ತೆ. नमः पार्वतीपतिवर महादेव ಮೊದ್ಲು ಒಡ್ಬೇಕಲ್ಲ साम्राज्यं भोजं स्वराज्यं वैराज्यं भारमेष्टम् उत्तरनिराजनं कृत्वा यज्ञमेजन्तु देवाः तानि धर्माणि प्रदान्यासन्ति ಓಕೆ ಓಕೆ
ದಯಮಾಡಿ ಎಲ್ಲ ಬಂಧುಗಳು ಚಪ್ಪಾಳೆಯೊಂದಿಗೆ ಬಾಗಿಣಕ್ಕೆ ಗೌರವವನ್ನ ಅರ್ಪಿಸಬೇಕು ಅಂತ ಹೇಳಿ ಕಳಕಳಿಯ ಮನವಿ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.